ವಂಚಿತರ ಹೋರಾಟ ಸಮಿತಿ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ತುಮಕೂರು ಜಿಲ್ಲಾ ಘಟಕದ ಸಂಚಾಲಕರಾದ ಹಂದ್ರಳ್ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಭೂಮಿ ವಸತಿಗಾಗಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮಾರ್ಚ್ 21ರಿಂದ ಸತತವಾಗಿ ನಡೆಯುತ್ತಿದ್ದು ಇಂದು 8ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಭಟ್ಟರಹಳ್ಳಿ ಅವರು ಧರಣಿ ಸ್ಥಳಕ್ಕೆ ಆಗಮಿಸಿ ಧರಣಿಯನ್ನು ಬೆಂಬಲಿಸಿದರು. ತುರ್ತಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ನೀಡಿರುವ ಸಮಸ್ಯೆಗಳ ಪಟ್ಟಿಯನ್ನು ಪರಿಶೀಲಿಸಿ ಬಗೆಹರಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿನ ಬಗರ್ಹುಕ್ ಸಮಿತಿಯು ಏಪ್ರಿಲ್ 20ಕ್ಕೆ ಮುಗಿಯುವುದರಿಂದ ಪ್ರಸ್ತುತ ಧರಣಿಯಲ್ಲಿರುವ ಫಲಾನುಭವಿಗಳ ಸುಮಾರು 4 ಮುಖ್ಯ ಸಮಸ್ಯೆಗಳನ್ನು ಮಧುಗಿರಿ ಹಾಗೂ ಕೊರಟಗೆರೆ ಶಾಸಕರ ಗಮನಕ್ಕೆ ತಂದು ತುರ್ತು ಸಭೆ ಕೈಗೊಂಡು ಸ್ಥಳದಲ್ಲೇ ಸಾಗುವಳಿ ಪತ್ರ ವಿತರಿಸಲು ಅನುವು ರೂಪಿಸಬೇಕು ಎಂದು ಒತ್ತಾಯಿಸಲಾಯಿತು. ಹೆಬ್ಬೂರು ಪೊಲೀಸ್ ಠಾಣೆಯ ಜಾಗಕ್ಕೆ ಈ ಸ್ವತ್ತು ಮಾಡಿಕೊಡಬೇಕು. ಅಟ್ರಾಸಿಟಿ ಆರೋಪ ಹೊತ್ತಿರುವ ಚೀನಾಹಳ್ಳಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಬೇಕು. ಬ್ಯಾಲ್ಯ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಎಂದು ಧರಣಿ ನಿರತರು ಸರ್ಕಾರವನ್ನು ಒತ್ತಾಯಿಸಿದರು. ವರದಿ ಕಾರ್ತಿಕ್ ಎಂ. ವಸತಿ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಎಚ್.ಎಸ್. ದೊರೆಸ್ವಾಮಿ ಅವರ ಸಮಿತಿ ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಜಿಲ್ಲೆಯ ಭೂಮಿ ವಸತಿ ಸಮಸ್ಯೆಗಳನ್ನ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಮತ್ತೆ ತಾಲೂಕು ಆಡಳಿತ ಗಮನಕ್ಕೆ ನಾವು ತಂದಿದ್ದೇವೆ. ಆದರೂ ಕೂಡ ಇಲ್ಲಿವರೆಗೂ ಅಧಿಕಾರಿಗಳು ಜಿಲ್ಲಾಡಳಿತ ಪತ್ರ ವ್ಯವಹಾರ ಮಾಡಿಕೊಂಡು ಪೋಸ್ಟ್ಮನ್ ಕೆಲಸ ಮಾಡ್ತಿದ್ದಾರೆ ಬಿಟ್ಟರೆ ಇಲ್ಲಿವರೆಗೂ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ 3 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು ಯುಗಾದಿ ಹಬ್ಬ ಕೂಡ ಸಮೀಪಿಸ್ತಾ ಇದೆ. ಯುಗಾದಿ ಹಬ್ಬನೂ ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನಿರಂತರವಾಗಿ ನಾವು 4 ದಿನಗಳಿಂದಲೂ ಕೂಡ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳುಗಳನ್ನು ಹಾಕ್ಕೊಂಡು ಈ ತೊಟ್ಟಗಳನ್ನು ಕಟ್ಟಿಕೊಂಡು ಮತ್ತೆ ಬಿಸಿಲು ಕೂಡ ಸಾಕಷ್ಟು ಬಿಸಿಲಿದೆ. ಬಿಸಿಲಲ್ಲೂ ಕೂಡ ಎಲ್ಲ ಅಂಗವಿಕಲರು ವೃದ್ಧರು ಇಲ್ಲಿ ಧರಣಿಯನ್ನ ಮಾಡ್ತಾ ಕೂತಿದ್ದಾರೆ. ನೋಡಿ, ಇನ್ನು ಮುಖ್ಯವಾದಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಯಾರೋ ನಮ್ಮ ಮುಸ್ಲಿಂ ಕುಟುಂಬದ ಒಬ್ಬ ಹೆಣ್ಣುಮಗಳು SLC 28ರಿಂದ SLC ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಆ ಹೆಣ್ಣುಮಗಳು ಇವತ್ತು ನಾನು SLC ಬರೀಬೇಕು ಅಂತ ಹೇಳ್ಬಿಟ್ಟು ಆ ಹೆಣ್ಣುಮಗಳು ಈ ಧರಣಿಯನ್ನ ಕೈ ಬಿಟ್ಟು ಹೋಗಿದ್ದಾಳೆ. ಅಂದ್ರೆ ಅವ್ರಿಗೆ ಇರೋದಕ್ಕೂ ಜಾಗ ಇಲ್ಲ. ಅವ್ರ ಮನೆ ತುಂಬ 4 ಜನ ಹೆಣ್ಮಕ್ಳಿದ್ದಾರೆ, ತಂದೆ ಇಲ್ಲ. ನೋಡಿ, ಇಂಥ ಸಮಸ್ಯೆಗಳನ್ನ ಇಡೀ ಜಿಲ್ಲೆಯ ಜನಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ದಯಮಾಡಿ ನಾನು ಮತ್ತೊಮ್ಮೆ ಜಿಲ್ಲಾಡಳಿತದಲ್ಲಿ ಕೇಳ್ತೀನಿ, ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಇದೇ ಸ್ಥಳದಲ್ಲೇ ಆಡಳಿತಾತ್ಮಕ ನಾವು ಬೇರೆ ಇದರಿಂದ ನಾವು ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಆಡಳಿತಾತ್ಮಕವಾಗಿ 3 ದಿನ 1 ವಾರದಲ್ಲಿ ಮಾಡುವಂಥ ಕೆಲಸಗಳು ನೀವು ಮನಸ್ಸು ಮಾಡಿದ್ರೆ, ಆದರೆ ನಿಮಗೆ ಇಚ್ಛಾಶಕ್ತಿ ಕೊರತೆಯಿಂದ